ಅಕ್ರಮದಲ್ಲಿ ಯಾರು ಭಾಗಿಯಾಗಿದ್ದಾರೆಂದು ನಾನು ಹೆಸರು ಹೇಳಲ್ಲ, ನನಗೆ ಭಯವಾಗುತ್ತೆ. ನಾವೆಲ್ಲ ಗಡಗಡ ನಡುಗುತ್ತಿದ್ದೇವೆ. ನಾವೆಲ್ಲ ಗಂಡಸರಲ್ಲ, ನಾವು ಹೆಂಗಸರೇ. ಸಿಎಂ ಎದುರೇ ರಾಮನಗರದವರು ಗಂಡಸ್ರ ಎಂದಿದ್ರು. ಹೀಗಾಗಿ ನಮಗೆ ಭಯವಿದೆ ಎಂದು ಸಚಿವ ಅಶ್ವಥ್ ನಾರಾಯಣ್ ಅವರನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟೀಕಿಸಿದ್ದಾರೆ. ಪಿಎಸ್ಐ ಅಕ್ರಮದಲ್ಲಿ ಪ್ರಭಾವಿ ಸಚಿವರ ಕೈವಾಡವಿರುವ ಆರೋಪದ ಕುರಿತು ಮಾತನಾಡಿದ ಡಿಕೆಶಿ, ಬೊಮ್ಮಾಯಿ ಅವಧಿಯಲ್ಲಿ ಅಕ್ರಮ ನಡೆದಿಲ್ಲ. ಈ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಸಚಿವರನ್ನ ರಕ್ಷಣೆ ಮಾಡಬಾರದು. ಯಾರು ಎಷ್ಟು ದೊಡ್ಡವರೇ ಆಗಲಿ ಅಂತವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಪ್ರಭಾವಿ ಸಚಿವರು ಕರೆ ಮಾಡಿದ್ದಾರೆ. ಅಕ್ರಮದಲ್ಲಿದ್ದವರನ್ನ ಬಿಡಿಸಿದ್ದಾರೆಂಬ ಮಾಹಿತಿ ಇದೆ. ಯಾರು ಕರೆ ಮಾಡಿದ್ದಾರೆ, ಏಕೆ ಮಾಡಿದ್ರು, ಕರೆ ಮಾಡಿದವರ ಪಾತ್ರದ ಬಗ್ಗೆ ತನಿಖೆಯಾಗಬೇಕು. ಭ್ರಷ್ಟಾಚಾರ ಬಹಳ ದಿನ ಮುಚ್ಚೋಕೆ ಆಗಲ್ಲ. ಅದು ಇಂದಲ್ಲ ನಾಳೆ ಹೊರಗೆ ಬರುತ್ತೆ ಎಂದರು. ಆ ಸಚಿವರ ಹೆಸರು ಹೇಳಿ ಒಬ್ಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ, ಭ್ರಷ್ಟಾಚಾರ ಕೆಮ್ಮು ಮುಚ್ಚಿಡೋಕೆ ಆಗಲ್ಲ. ಕೆಲವರು ಸಾಲ ಸೋಲ ಮಾಡಿ ತಂದು ಕೊಟ್ಟಿದ್ದಾರೆ. ಊರುಗಳಲ್ಲಿ ಹೋಗಿ ವಿಚಾರಿಸಿ, ನಿಮಗೆ ತಿಳಿಯುತ್ತೆ. ಕೆಲವರನ್ನ ರಕ್ಷಿಸಲು ಪರೀಕ್ಷೆ ರದ್ದು ಮಾಡಿದ್ದಾರೆ. ಮುಖ್ಯಮಂತ್ರಿಗಳೇ ಯಾರನ್ನು ರಕ್ಷಣೆ ಮಾಡಬೇಡಿ. ನಿಮ್ಮ ಆಡಳಿತದಲ್ಲಿ ಇಂತಹದ್ದು ಆಗಿಲ್ಲ. ಆದರೆ ನಿಮ್ಮ ಹೆಸರು ದುರುಪಯೋಗವಾಗ್ತಿದೆ ಎಂದರು.